ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಸ್ವಾಗತಂ ಕೃಷ್ಣ ಇಹ ಸ್ವಾಗತಂ ಕೃಷ್ಣ. ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಸೊ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ, ಎಲ್ಲೆಲ್ಲೂ ಅದ್ಧೂರಿಯ ಹಬ್ಬ ಇವತ್ತು. ಅದರಲ್ಲೂ ಮೊಸರು ಕುಡಿಕೆ ಅಂತ ತಕ್ಷಣ ಒಂಥರ ಗಮ್ಮತ್ತೇ ಬೇರೆ. ಎಲ್ಲೆಲ್ಲೂ ಆ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಮಕ್ಕಳು ಕೂಡ ಕೃಷ್ಣನ ವೇಷವನ್ನು ಧರಿಸಿ ಒಂದೊಂದು ದೇವಸ್ಥಾನಕ್ಕೂ ಕೂಡ ಹೋಗ್ತಾ ಇರುವಾಗ ಅಲ್ಲಿ ಸ್ಪರ್ಧೆಗಳು ಇದ್ದರೂ ಕೂಡ ಆ ಪುಟ್ಟ ಮಕ್ಕಳನ್ನು ನೋಡೋದಕ್ಕೇ ಚೆನ್ನ. ಎಲ್ಲೆಲ್ಲೂ ಹಬ್ಬದ ವಾತಾವರಣ, ತುಂಬ ಸಂತೋಷ ಅನಿಸುತ್ತೆ. ಸೊ ಈ ಒಂದು ಸುಸಂದರ್ಭದಂದು ನಮ್ಮ ಅಡುಗೆ ಮನೆಯಲ್ಲೂ ಕೂಡ ವಿಶೇಷ ಸಂಚಿಕೆಯನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತಿನ ಈ ಒಂದು ವಿಶೇಷ ಸಂಚಿಕೆ ಎಂದು ನಮ್ಮ ಜೊತೆಗೆ ಅಶ್ವಿನಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು, ನಿಮಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಕೃಷ್ಣ ಜನ್ಮಾಷ್ಟಮಿ ಅಂದರೆ ಒಂಥರ ನಮಗೆ ಹಬ್ಬಗಳು ಸ್ಟಾರ್ಟ್ ಆಗುವಾಗ ಮೊಟ್ಟ ಮೊದಲಿಗೆ ಬರುವಂಥದ್ದು ನಾಗರ ಪಂಚಮಿ ಆಯಿತು, ಅದರ ನಂತರ ಶ್ರೀಕೃಷ್ಣ ಜನ್ಮಾಷ್ಟಮಿ. ತುಂಬ ಖುಷಿಯಲ್ಲಿ ಎಲ್ಲರೂ ಕೂಡ ಆಚರಿಸುವಂಥ ಒಂದು ಹಬ್ಬ. ಸೊ ನೀವು ಯಾವ ರೀತಿಯಾಗಿ ಆಚರಿಸ್ತೀರಿ? ಅದೇ ಉಂಡೆಗಳು ಮಾಡೋದು, ಚಕ್ಕುಲಿ ಮಾಡೋದು, ಮಕ್ಕಳನ್ನು ರೆಡಿ ಮಾಡೋದು ಕೃಷ್ಣ ವೇಷ ಸ್ಪರ್ಧೆಗೆ, ಹಾಗೆ ಮಾಡೋದು ಎಲ್ಲರೂ ಒಂದೇ ರೀತಿಯಲ್ಲಿ ಅಲ್ವಾ? ಸೊ ಅಂದರೆ ಮಕ್ಕಳನ್ನು ಮನೆಯಲ್ಲಿ ಏನಾದರೂ ಮಕ್ಕಳಿದ್ರೆ ಕೆಲವರ ಆ ಒಂದು ಹೆಜ್ಜೆಯನ್ನು ಕೂಡ ಹಾಕುವಂಥದ್ದು. ಸೊ ಕೃಷ್ಣ ಬರಲಿ, ಆ ಪುಟ್ಟ ಕೃಷ್ಣ ಬರಲಿ, ಮನೆಗೆ ಬರಲಿ ಅಂತ ಹೇಳಿ ಒಂದು ಹೆಜ್ಜೆ ಹಾಕೋದಿರಲಿ, ಅದು ತುಂಬ ಚೆನ್ನ. ನೀವು ಇದನ್ನೆಲ್ಲ ಮಾಡ್ತೀರಾ ಮನೆಯಲ್ಲಿ ಹೇಗೆ? ಮಾಡ್ತೇವೆ. ಮತ್ತೆ ನಮ್ಗೆ ನಮ್ಮ ಕಡೆ ಅರ್ಗೆ ಬಿಡುದು ಅಂತ ಉಂಟು, ಅದು ಕೂಡ ಮಾಡ್ತೇವೆ. ಅದು ರಾತ್ರಿ ಮಾಡುದು, ಚಂದ್ರೋದಯ ಆಗುವಾಗ ಮಾಡುದು, ಅದು ಮಾಡ್ತೇವೆ. ಅದಕ್ಕಿಂತ ಮುಂಚೆ ಪ್ರಿಪ್ರೇಷನ್ ಇರ್ತದೆ, ತುಂಬ ಒಂದು 4 ದಿನ ಮುಂಚೆ ಪ್ರಿಪ್ರೇಷನ್ ಇರ್ತದೆ. ಹಾಗೆ ಅದಕ್ಕಾಗಿ 2 ದಿನ ಹಬ್ಬ ಇರ್ತದೆ. ಒಂದು ಕೃಷ್ಣ ಜನ್ಮಾಷ್ಟಮಿ ಮತ್ತೆ ವಿಟ್ಲಪಿಂಡಿ. ಹೌದು. ಸೊ ಇವತ್ತಂತೂ ಕೃಷ್ಣ ಜನ್ಮಾಷ್ಟಮಿ. ಸೊ ಕೆಲವರು ವಿಟ್ಲಪಿಂಡಿ ಇವತ್ತೇ ಇದನ್ನ ಕೂಡ ಮಾಡ್ತಾರೆ. ಸೊ ಹಾಗಾದ್ರೆ ಹಬ್ಬದ ವಾತಾವರಣ ಎಲ್ಲೆಲ್ಲೂ ಇದೆ. ನಮ್ಮ ಕಿಚನಲ್ಲೂ ಶುರು ಮಾಡೋಣ. ಸೊ ಏನಾದರೂ ಸಿಹಿ ತಿಂಡಿ ಮೂಲಕ ಮಾಡ್ಕೊಳ್ಳೋಣ ಹೇಗೆ? ಸಿಹಿ ಮಾಡುವ, ಉಂಡೆ ಮಾಡುವ. ಕಿಚನ್ ಬರೋಣ. ಸರಿ, ಹಾಗಾದರೆ ಉಂಡೆಗಳನ್ನು ಮಾಡೋದು ಅಂತ ಹೇಳಿದ್ರಿ. ಯಾವುದು, ಗೋಧಿ ಹಿಟ್ಟಿನ ಉಂಡೆಯ ಅಥವಾ ಎಳ್ಳುಂಡೆಯ ಅಥವಾ ರವೆ ಉಂಡೆನ, ಯಾವುದು? ಇಲ್ಲ, ಇದು ಗುಂಡಿಟ್ಟು ಅಂತ. ಗುಂಡಿಟ್ಟು? ಹೌದು. ಗುಂಡಿಟ್ಟು ಅಂದ್ರೆ ಕೊಲ್ಲೋದು ಅದು ಗುಂಡಿಟ್ಟಲ್ಲ. ಗುಂಡಿಟ್ಟು ಅಂದ್ರೆ ಈ ನಮ್ದು ಹರಳು ಬರ್ತದೆ ನೋಡಿ, ಹರಳದ್ದು ಪೌಡ್ರು. ಅದು ಆಕ್ಚುಲಿ ಮಂಗಳೂರಲ್ಲಿ ತುಂಬಾ ಕಡಿಮೆ. ನಮ್ದು ಉಡುಪಿಯಲ್ಲಿ ನಿಮ್ಗೆ ಕೃಷ್ಣ ಮಠದ ರಥಬೀದಿಯಲ್ಲಿ ಎಲ್ಲಿ ನೋಡಿದ್ರು ಸಹ ಸಿಗ್ತದೆ. ಇದು ಎಲ್ಲರೂ ಮಾಡ್ತಾರೆ ನಮ್ಮ ಕಡೆ ಉಡುಪಿಯಲ್ಲಿ. ಇದು ಅಷ್ಟಮಿಗೆ, ಚೌತಿಗೆ ಆಗ್ಲೇಬೇಕಿತ್ತು. ಇದು ಚೌತಿಗೂ ಕೂಡ ಇದನ್ನ ಮಾಡ್ತಾರೆ. ಚೌತಿಗೆ ಉಂಡೆ ಮಾಡುವಾಗ ಗುಂಡಿಟ್ಟಿದ್ದು ಉಂಡೆ ಮಾಡ್ತಾರೆ. ತುಂಬಾ ಚೆನ್ನಾಗಾಗ್ತದೆ ತಿನ್ಲಿಕ್ಕೆ. ಹಾಗಾಗಿ ಅದನ್ನ ಮಾಡುದು. ಸರಿ, ಹಾಗಾದ್ರೆ ಹೇಗೆ ಸ್ಟಾರ್ಟ್ ಮಾಡೋದು? ಫಸ್ಟ್ ಪಾಕ ಮಾಡ್ಕೊಳ್ವಾ. ನಂಗೊಂದು ಕಡಾಯಿ ಬೇಕು. ಈಗ ನಾನು 1 ಬೌಲು ಬೆಲ್ಲ ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ನೀರು.
ನೀರು ಹಾಕ್ಕೊಳ್ಬೇಕಾ? ಒಂದು 1/4 ಕಪ್ಪಷ್ಟು ಸಾಕು. ಸಾಕು ಸಾಕು ಸಾಕು. ಇದು ಈಗ ನಿಮಗೆ ನೂಲು ಪಾಕ ಬರಬೇಕು. ನೂಲು ಪಾಕ ಬರೋವರೆಗೆ ಅದು ಪಾಕ ಸ್ವಲ್ಪ ಏರಿಸಿದ್ರೆ ಇದಕ್ಕೆ ನಿಮಗೆ ಅದು ಉಂಡೆ ಕಟ್ಟಲಿಕ್ಕೆ ಬರುವುದಿಲ್ಲ, ಗಟ್ಟಿ ಗಟ್ಟಿ ಆಗಿಬಿಡ್ತದೆ. ಮತ್ತೆ ನೂಲು ಪಾಕ ಆದರೆ ನಿಮಗೆ ಕರೆಕ್ಟ್ ಆಗ್ತದೆ. ಅದರಲ್ಲಿ ಒಂದು ನೂಲು ಪಾಕ ಬಂದರೆ ಸಾಕು ಸಾಕು. ಇದೀಗ ಈ ಒಂದು ಉಂಡೆ ಮಾಡಿಕೊಂಡ್ರೆ ಒಂದು ಸಾಧಾರಣ ಎಷ್ಟು ದಿನ ಇಟ್ಕೊಳಕ್ಕೆ ಆಗುತ್ತೆ? 15-20 ದಿವಸ ಇಡ್ಬೋದು. ನೀರ್ಗೀರೆಲ್ಲ ತುಂಬ ತಾಗಿಸ್ಬಾರ್ದು, ನೀರೆಲ್ಲ ತಾಗಿಸಿದ್ರೆ ಹಾಳಾಗ್ತದೆ. 15 ದಿವಸ ಉಳಿಬೇಕಲ್ಲ ಉಂಡೆ. ಅಲ್ಲ, ನನಗಂದ್ರೆ ನೀವು ಹೇಳಿದ ಈ ಒಂದು ಉಂಡೆ ಯಾವ ರೀತಿ ಬರುತ್ತೆ ಅಂತಾನೆ ಅಂದಾಜಿಲ್ಲ. ಅಂದ್ರೆ ಗುಂಡಿಟ್ಟಿನ ಉಂಡೆ. ಹಾಗಾಗಿ ಇದು ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದೇ ಫಸ್ಟ್ ಟೈಮ್. ಸೊ ಹಾಗಾಗಿ ಇದು ಹರಳುದು ಅಂದ್ರೆ ನಾವಿಲ್ಲಿ ಅಷ್ಟಮಿ ಉಂಡೆ ಅಂತ ಮಾಡ್ತಾರೆ, ಹರಳನ್ನೆಲ್ಲ ಹಾಗೆ ಇದು ಮಾಡಿಕೊಂಡು ಅದು ಕೂಡ ಮಾಡ್ತೇವೆ. ಮತ್ತೆ ಪುನಃ ಹರಳಿದ್ದು ಬೇರೆ, ಶೇಂಗದ್ದು ಬೇರೆ, ಆಮೇಲೆ ಎಳ್ಳಿದ್ದು ಬೇರೆ, ಹಾಗೆ ಬೇರೆ ಬೇರೆ ಕೂಡ ಮಾಡ್ತೇವೆ. ನಮಗೆ ಒಂದು 4 ಥರದ ಉಂಡೆ ಆಗಲೇಬೇಕು ಅಷ್ಟಮಿಗೆ. ಮತ್ತೆ 2 ಬಗೆ ಚಕ್ಕುಲಿ ಮಾಡ್ತೇವೆ. ಹಾಗೆ ಅಷ್ಟಮಿ ಮತ್ತೆ ಚೌತಿ ಬಂತು ಅಂತ ಹೇಳಿದ್ರೆ ಉಂಡೆ ಚಕ್ಲಿ ಇದ್ದೇ ಇರುತ್ತೆ. ಹೌದು, ಆಗ್ಬೇಕಲ್ಲ ಕೃಷ್ಣನಿಗೆ. ನೋಡಿ ಈ ತರ ಬರಬೇಕು ಉಂಡೆ. ನೋಡಿ ಹೀಗೆ ಎಳೆದ್ರೆ ಹೀಗೆ ಬರ್ತದೆ ನೋಡಿ, ನೂಲಿನಾಗೆ. ನೂಲು ಬಂದಾಗ ಹೌದು. ಆಫ್ ಮಾಡ್ತೀವಿ ಇದನ್ನು. ಈಗ ಬೌಲಿಗೆ ಇದು ಗುಂಡಿಟ್ಟಿದ್ದು ಪುಡಿ ಪೌಡರ್ ಹಾಕ್ತಾ ಇದ್ದೇನೆ. ಇದನ್ನ ನೋಡ್ಬೋದಾ? ತರಿತರಿಯಾಗಿರುತ್ತೆ, ತರಿತರಿಯಾಗಿ ಬರುತ್ತೆ. ಓಕೆ. ಸ್ವಲ್ಪ ಏಲಕ್ಕಿ ಪೌಡರು. ಈಗ ಸ್ವಲ್ಪ ಪಾಕ ಸ್ವಲ್ಪ ಸ್ವಲ್ಪವೇ ಹಾಕೊಳ್ಳೋದಾ? ಹಾಂ. ಇದನ್ನೊಮ್ಮೆ ಮಿಕ್ಸ್ ಮಾಡುವ. ಬಿಸಿ ಇರುವಾಗಲೇ ಅದನ್ನ ಇದು ಉಂಡೆ ಕಟ್ಕೊಳ್ಬೇಕು. ಹೌದು. ಸ್ವಲ್ಪ ಹಾಲು ಇಲ್ಲಾಂದ್ರೆ ತುಪ್ಪ ಕೈಗೆ ಹಿಡಿದು ಸ್ವಲ್ಪ ಪಾಕ ಬೇಕಾಗುತ್ತಾ? ಸ್ವಲ್ಪ ಇದು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳಕ್ಕಾಗಲ್ವಾ? ಅಂದರೆ ಏನಾಗ್ತದೆ, ನಾವು ಇವಾಗ ಸ್ವಲ್ಪ ಸ್ವಲ್ಪ ಮಾಡೋದಾದ್ರೆ ಮಾಡ್ಬೋದು. ಈಗ ಕೆಲವರು ತುಂಬ ಕ್ವಾಂಟಿಟಿಯಲ್ಲಿ ಮಾಡ್ತಾರೆ ನೋಡಿ, ಆಗ ಕೆಲವೊಂದ್ಸತಿ ಪಾಕ ಕಮ್ಮಿ ಆಗ್ತದೆ, ಪಾಕ ಜಾಸ್ತಿ ಆಗ್ತದೆ, ಅದು ಸರಿ ಹೋಗುತ್ತೆ, ಗೊತ್ತಾಗೋದಿಲ್ಲ. ನೀವೀಗ ಈ ಜನ್ಮಾಷ್ಟಮಿ ಹಿಂದಿನ ದಿವಸ ಅಂದರೆ ರಾತ್ರಿ ಅರ್ಘ್ಯ ಕೊಡುವಂಥದ್ದು, ಆ ಇಡೀ ದಿನ ಹೇಗೆ ಹಬ್ಬವನ್ನು ಹೇಗೆ ಇದು ಮಾಡ್ತೀರಿ? ಇಡೀ ದಿನ ಎಂತಂದರೆ ನಾವುಗೆ ಉಪವಾಸ, ಅವತ್ತು ನಮಗೆ ಉಪವಾಸ, ಎಂತ ತಿನ್ನಲಿಕ್ಕಿಲ್ಲ. ನಾವು ಅವತ್ತು ಬೆಳಗ್ಗೆ ಕೂತು ಉಂಡೆ ಎಲ್ಲ ಮಾಡ್ತೇವೆ, ಮನೆಯವರೆಲ್ಲ ಒಟ್ಟಿಗೆ ಕೂತು ಮಾಡ್ತೇವೆ ನಾವು ಇದನ್ನು. ಎಲ್ಲ ಕೂತು ಅದೇ ಉಂಡೆಗಳು ತುಂಬ ಪ್ರೋಸೆಸ್ 4-5 ಇರ್ತದಲ್ಲ, ಎಲ್ಲ ಒಟ್ಟಿಗೆ ಮಾಡುವಾಗ ಸಂಜೆ ರಾತ್ರಿ ಆಗ್ತದೆ, ಚಕ್ಕುಲಿ ಎಲ್ಲ ಮಾಡುವಾಗ. ಮತ್ತೆ ರಾತ್ರಿ ನಮಗೆ ಚಂದ್ರೋದಯ ಆಗಿ ರೋಹಿಣಿ ನಕ್ಷತ್ರ ಬರಬೇಕು, ಆವಾಗ ಕೃಷ್ಣ ಜನ್ಮಾಷ್ಟಮಿ ನಾವು ಆಚರಣೆ ಮಾಡೋದು. ಹಾಗೆಂತ ಮಾಡ್ತೀವಿ, ಮತ್ತೆ ಅರ್ಘ್ಯ ಕೊಡ್ಲಿಕ್ಕೆ ಉಂಟು ದೇವರ ಮುಂದೆ. ದೇವರ ಮುಂದೆ ಕೂತು ನೀರು ಮತ್ತೆ ಬಿಲ್ವಪತ್ರೆಯಲ್ಲಿ ಅರ್ಘ್ಯ ಕೊಡೋದು ಅಂತ, ಶಂಖದಲ್ಲಿ ನೀರು ಹಾಕಿ ಕೃಷ್ಣನನ್ನ ಅಂದ್ರೆ ಬರೆ ಮಾಡ್ಕೊಳ್ಳೋದು ಅಂತ. ಅದಾದ್ಮೇಲೆ ಕೃಷ್ಣ ಬಂದು ಚಂದ್ರವಂಶಸ್ಥನಾದ್ರಿಂದ ತುಳಸಿ ಕಟ್ಟೆಯಲ್ಲಿ ಹೋಗಿ ಚಂದ್ರೋದಯದ ಟೈಮಲ್ಲಿ, ಚಂದ್ರೋದಯ ಅಂದ್ರೆ ಅದು ಪಂಚಾಂಗಲೆಲ್ಲ ಕೊಟ್ಟಿರ್ತಾರೆ ಎಷ್ಟೊತ್ತಿಗೆ ಅಂತೆಲ್ಲ, ಆ ಟೈಮಿಗೆ ತುಳಸಿ ಕಟ್ಟೆಯಲ್ಲಿ ಹೋಗಿ ಶುದ್ಧ ದನದ ಹಾಲಾಗಬೇಕು, ಅದರಿಂದ ಅರ್ಘ್ಯ ಕೊಡೋದು, ಬಿಲ್ವಪತ್ರೆಯಿಂದ ಅರ್ಘ್ಯ ಕೊಡೋದು. ಆಗ ಉಂಡೆ ಚಕ್ಕುಲಿ ಎಲ್ಲ ಮಾಡಿದ್ದು ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು. ಬೆಣ್ಣೆ, ಮೊಸರಿದ್ರೆ ಮೊಸರು, ಹಾಲು ಎಲ್ಲ. ಮತ್ತೆ ಬೇಕಿದ್ರೆ ಫಲಾರ ಮಾಡುವವರು ಮಾಡಬಹುದು. ಕೆಲವರು ಅವತ್ತಿನ ಇಡೀ ಉಪವಾಸ ಇರ್ತಾರೆ. ಮರುದಿನ ಬೆಳಗ್ಗೆ ಪುನಃ ಎದ್ದು ದೇವರ ಪೂಜೆ ಮಾಡಿ, ಕೆಲವರು ಇನ್ನೊಮ್ಮೆ ಉಂಡೆ ಎಲ್ಲ ಮಾಡ್ತಾರೆ, ಕೆಲವರು ಹಿಂದಿನ ದಿವಸದ್ದೇ ಪುನಃ ಇಟ್ಟು ಪುನಃ ಅದೇ ಕಡುಬು ಪಾಯಸ ಎಲ್ಲ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿ ತಿಂತಾರೆ. ಹಾಗೆ ಒಳ್ಳೆ ಎಲ್ಲ ಒಟ್ಟಿಗೆ ಎಲ್ಲ ಸೇರಿ ಮಾಡುವಾಗ, ಅಂದ್ರೆ ಹಬ್ಬ ಹರಿದಿನಗಳು ಬಂತು ಅಂತ ಹೇಳಿದ್ರೆ ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಕೂತ್ಕೊಂಡು ಮಾಡುವಂಥದ್ದು.
ಈಗ ನೀವು ಹೇಳಿದ್ರಿ ಉಂಡೆ ಎಲ್ಲ ಕಟ್ಟುವಾಗ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗೆ ಕೂತ್ಕೊಂಡು ಮಾಡ್ತೀವಿ ಅಂತ ಹೇಳಿ. ಸೊ ಆಗ ಅಂದ್ರೆ ಹಬ್ಬದ ವಾತಾವರಣ ಹೇಗೆ ಅಂತ ಹೇಳಿದ್ರೆ ಒಬ್ರೊಬ್ಬರೇ ಮಾತಾಡ್ತಾ ಇರುವಾಗ ಅವರವರ ಒಂದು ವ್ಯೂಸ್ ಥಾಟ್ಸ್ ಇದನ್ನೆಲ್ಲ ಅದರಲ್ಲಿ ಒಂದು ಸ್ವಲ್ಪ ತಮಾಷೆನೂ ಇರುತ್ತೆ. ಸೊ ತುಂಬಾ ಖುಷಿ ಅನ್ಸುತ್ತೆ ಅಂದ್ರೆ ಅದು ಹಬ್ಬದ ವಾತಾವರಣ ಅಂತ. ನಾನು ಬೆಳೆದದ್ದೆಲ್ಲ ಬ್ಯಾಂಗ್ಳೂರಲ್ಲಿ, ನಾನು ತಮ್ಮ ಅಪ್ಪ ಅಮ್ಮ ಇಷ್ಟೇ ಜನ ಇದ್ದದ್ದು ಹಬ್ಬಕ್ಕೆ. ಈಗ ಮದ್ವೆಗೆ ಉಡುಪಿಗೆ ಬಂದ್ರೆ ಇಲ್ಲಿ ನಂದು ಜಾಯಿಂಟ್ ಫ್ಯಾಮಿಲಿ, ಅಂದ್ರೆ ಎಲ್ಲರೂ ಒಟ್ಟು ಕೂತು ಮಾಡುವಾಗ ಉಂಟಲ್ಲ ತುಂಬಾ ಖುಷಿ ಆಗ್ತದೆ. ಈಗ ಹಬ್ಬಕ್ಕೆ ಅಂದ್ರೆ ನಾವು ಮಂಗಳೂರಲ್ಲಿ ಇರೋದ್ರಿಂದ ಹಬ್ಬ ಅಂದ ತಕ್ಷಣ ಓಡುದೆ ಊರಿಗೆ, ಎಲ್ಲ ಒಟ್ಟಿಗೆ ಕೂತು ಮಾಡುದು. ಮಕ್ಕಳದ್ದೇ ಸಂಭ್ರಮ, ಅವರು ತೋರಣ ಕಟ್ಟುದು, ರಂಗೋಲಿ ಹಾಕುದು, ಅವರದ್ದೇ ಒಂದು ಸಂಭ್ರಮ. ಅಂದ್ರೆ ಮನೆಯಲ್ಲಿ ಹಿರಿಯರಿದ್ದಾಗ ನೀವ್ ಇದನ್ನ ಮಾಡಿ ಅದನ್ನ ಮಾಡಿ ಅಂತ ಒಂದು ಸೂಚಿಸುವಂತದ್ದಿರುತ್ತೆ. ಅವ್ರಿಗೂ ಒಂಥರ ಖುಷಿ, ಹಬ್ಬದ ಖುಷಿ ಮಕ್ಕಳಿಗೆ ಕೂಡ. ಇದೀಗ ಆಗಿದೆ ರೆಡಿಯಾ? ಹಾ, ಮಾತಾಡ್ತಾ ಮಾತಾಡ್ತಾ ಅಲ್ಲೇ ಕೃಷ್ಣನಿಗೆ ಗುಂಡಿ ನನಗೆ ಹೀಗೆ ಬರ್ತಾ ಇದೆ, ಗುಂಡಿ ರೆಡಿ ಆಯ್ತು. ಗುಂಡಿಟ್ಟಿನ ಉಂಡೆ ರೆಡಿ. ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ಟೈಮ್ ನನಗೆ ಈಗ ನೀವು ಹೇಳಿದ್ರಿಂದ ಈಗ ಗೊತ್ತಾಯ್ತು ಗುಂಡಿಟ್ಟು ಅಂತ ಬೇರೆ ಒಂದು ಪೌಡರ್ ಇದೆ ಅಂತ ಹೇಳಿ. ಥ್ಯಾಂಕ್ ಯು. ಉಡುಪಿಯಲ್ಲಿ ಅಷ್ಟಮಿಗೆ ಇದು ಖಂಡಿತವಾಗ್ಲೂ ಬೇಕು ಅಂತ ಹೇಳಿದರು, ಗುಂಡಿಟ್ಟಿನ ಲಡ್ಡು. ಸೊ ನಾನಂತೂ ಗುಂಡಿಟ್ಟಿನ ಲಡ್ಡು ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಆ ಹಿಟ್ಟು ಹೆಚ್ಚಾಗಿ ಸಿಗುವಂಥದ್ದು ಉಡುಪಿ ಈ ಕಡೆ ಎಲ್ಲ ಜಾಸ್ತಿ ಸಿಗುತ್ತೆ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ಪ್ರೋಸೆಸ್ ತುಂಬ ಲಾಂಗ್ ಇದೆ, ಹಾಗಾಗಿ ಇದು ಅಂಗಡಿಯಲ್ಲೇ ತಂದು ಮಾಡಬೇಕು ಈ ಒಂದು ಹಿಟ್ಟನ್ನು ಅಂಥೇಳಿ. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಗುಂಡಿಟ್ಟಿನ ಉಂಡೆ ತಯಾರಿಸುವ ವಿಧಾನ: ಮೊದಲು 1 ಕಪ್ ಬೆಲ್ಲಕ್ಕೆ ಮುಳುಗುವಷ್ಟು ನೀರು ಹಾಕಿ ನೂಲು ಪಾಕ ಬರುವವರೆಗೂ ಪಾಕ ತಯಾರಿಸಿಕೊಳ್ಳಿ. ನಂತರ ಗುಂಡಿಟ್ಟಿನ ಪುಡಿಗೆ ಏಲಕ್ಕಿ ಪುಡಿ ಸ್ವಲ್ಪ ಪಾಕವನ್ನು ಹಾಕಿ ಬೆರೆಸಿಕೊಳ್ಳಿ. ಆನಂತರ ತುಪ್ಪ ಅಥವಾ ಹಾಲನ್ನು ಮುಟ್ಟಿಸಿಕೊಂಡು ಉಂಡೆ ಕಟ್ಟಿಕೊಳ್ಳಿ. ಈಗ ಹಬ್ಬಕ್ಕೆ ಗುಂಡಿಟ್ಟಿನ ಉಂಡೆ ತಯಾರು. ಲಡ್ಡು ಎಲ್ಲ ತಯಾರಿಸೋದು ಏನಪ್ಪ ಸರ್ವೇ ಸಾಮಾನ್ಯ ಅಂತ ಹೇಳಿದರೂ ಕೂಡ ಕೆಲವೊಂದು ಲಡ್ಡುಗಳು ಇಂಥದ್ದೇ ಹಬ್ಬಗಳಿಗೆ ಬೇಕೇ ಬೇಕು ಅಂತಿರುವಂಥದ್ದು, ಅದರಲ್ಲಿ ಇದು ಕೂಡ ಒಂದು. ಸೊ ಇದು ಹೇಗೆ ತಯಾರಿಸೋದು ನೋಡಿಕೊಂಡ್ರೆ ಹಬ್ಬದ ಪ್ರಯುಕ್ತ ಮತ್ತೊಂದು ಸಿಹಿ ಖಾದ್ಯವೋ ಯಾವುದು ನನಗೂ ಕೂಡ ಗೊತ್ತಿಲ್ಲ, ಕೇಳೋಣ, ಹೇಳ್ಕೊಡ್ತಾರೆ ಅದರದ್ದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೆಡ್, ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಈ ಒಂದು ವಿಶೇಷ ಸಂಚಿಕೆ ಎಂದು ಶ್ರೀಕೃಷ್ಣನಿಗೆ ತಯಾರಾಗ್ತಾ ಇದೆ ಲಡ್ಡುಗಳು. ಸೊ ಹಾಗಾಗಿ ಒಂದು ಗುಂಡಿಟ್ಟಿನ ಲಡ್ಡು ತಯಾರಾಗಿದೆ. ನಮ್ಮ ಶ್ರೀಕೃಷ್ಣನಿಗೆ ಮತ್ತೊಂದು ಲಡ್ಡು. ಯಾವ ಲಡ್ಡು ಬನ್ನಿ ಕೇಳೋಣ. ಎಸ್ ಮೇಡಮ್, ಈಗ ಯಾವ ಲಡ್ಡು? ಈಗ ಅಷ್ಟಮಿ ಉಂಡೆ. ಅಷ್ಟಮಿಗೆ ಅಷ್ಟಮಿ ಉಂಡೆ ಇಲ್ಲದಿದ್ರೆ ಆಗೋದೇ ಇಲ್ಲ. ಸೊ ನಾನು ಆಗಲೇ ಹೇಳಿದೆ ಅಷ್ಟಮಿ ಉಂಡೆ ಎಲ್ಲ ಮಾಡ್ತಾರೆ ಅಂತೇಳಿ. ಸೊ ಈಗ ಅಷ್ಟಮಿಗೆ ಈ ಒಂದು ಹಬ್ಬಕ್ಕೆ ಅಷ್ಟಮಿ ಉಂಡೆ. ಸರಿ, ಹೇಗೆ ಸ್ಟಾರ್ಟ್ ಮಾಡೋಣ? ಫಸ್ಟ್ ನನಗೆ ಕಡಾಯಿ ಬೇಕು ಪಾಕ ಮಾಡಲಿಕ್ಕೆ. ಆಗಿನಾಗೆ 1 ಕಪ್ಪು ಬೆಲ್ಲ ತಗೊಂಡಿದ್ದೇನೆ. ಓಕೆ, ಲಡ್ಡುಗೆಲ್ಲ ಪ್ರೋಸೆಸ್ ಸೇಮ್? ಹಾಂ, ಸೇಮ್. ಸ್ವಲ್ಪ ನೀರು, ಅದರಲ್ಲಿ ಪಾಕ ಮಾತ್ರ ಸ್ವಲ್ಪ ನೋಡ್ಕೊಳ್ಬೇಕಾಗ್ತದೆ, ನೋಡಿಕೊಂಡು ಮಾಡಬೇಕಾಗ್ತದೆ, ಇಲ್ಲಾಂದರೆ ಸಾಕು ಸಾಕು ಸಾಕು. ಪಾಕ ನೋಡಿಕೊಂಡು ಮಾಡಬೇಕಾಗ್ತದೆ. ನೂಲು ಪಾಕ ಆದರೆ ನಿಮಗೆ ಉಂಡೆಗಳು ಬರ್ತದೆ. ಅದರಲ್ಲಿ ಎಕ್ಸ್ಪರ್ಟ್ ಇದ್ದರೆ ನಿಮಗೆ ಗೊತ್ತಾಗ್ತದೆ ಹೇಗೆ ಅಂತ. ಮೊದಲು ಮಾಡುವವರಿಗೆ ನೂಲು ಪಾಕ ಬಂದರೆ ಸಾಕಾಗ್ತದೆ. ಈಗ ಉಡುಪಿಯಲ್ಲಿ ತುಂಬ ವಿಶೇಷ. ಹೌದು. ಆವತ್ತಿನ ರಾತ್ರಿ ಎಲ್ಲ ನೀವೆಲ್ಲ ಇದನ್ನೆಲ್ಲ ಮುಗಿಸ್ಕೊಂಡು ಹೊರಗಡೆ ದೇವಸ್ಥಾನಕ್ಕೆಲ್ಲ ಹೋಗುವಂಥದ್ದು ಇದೆ. ಅಲ್ಲಿ ಹೇಗಿರುತ್ತೆ ವಾತಾವರಣ? ಆಗ ಅಲ್ಲಿ ಉಡುಪಿಯಲ್ಲಿ ಕೃಷ್ಣ ಮಠದಲ್ಲಿ ಕೂಡ ಇರ್ತದೆ. ಅವ್ರಿಗೆ ಎಲ್ಲರೂ ಸಹ ಹೋಗಿ ಬಿಡ್ಬೋದು ಅಲ್ಲಿ. ಹೌದು.
ಅಲ್ಲಿ ಕೆಲವು ಕಡೆ ಮಾಡಿರ್ತಾರೆ 2-3 ಕಡೆ, ಅಂದ್ರೆ ತುಂಬ ಜನ ಬರ್ತಾರೆ ಅಲ್ಲಿಗೆ. ಹಾಗಾಗಿ 2-3 ಕಡೆ ಮಾಡಿರ್ತಾರೆ. ಹೋಗಿ ನಾವು ಸಹ ಅರ್ಗೆ ಬಿಟ್ಟು ಕೃಷ್ಣನ ಪ್ರಸಾದ ತಗೊಂಡು ಬರ್ಬೋದು. ಮರುದಿನ ವಿಟ್ಲ ಪಿಂಡಿ ಇರ್ತದೆ. ಆಗಂತೂ ಮನೆಯಲ್ಲೇ ನಾವು ಅರ್ಗೆ ಬಿಡುವಂತದ್ದಲ್ಲ, ಅಲ್ಲಿ ಕೂಡ ಹೋಗಿ ಮಾಡ್ಬೋದು. ಕೆಲವರು ಏನ್ ಮಾಡ್ತಾರೆ, ಮನೆ ಹತ್ರ ಇದ್ದವರು ಅಲ್ಲಿ ಬಿಟ್ಟು ಪುನಃ ಕೃಷ್ಣ ಮಠಕ್ಕೆ ಹೋಗಿ ಅಲ್ಲಿ ಕೂಡ ಅರ್ಗೆ ಬಿಟ್ಟು ಬರ್ತಾರೆ. ಹಾಗೆ ಈಗ ನಮ್ಗೆ ಅಂದ್ರೆ ಸ್ವಲ್ಪ ದೂರ ಆಗ್ತದೆ, ಹಾಗಾಗಿ ನಾವು ಮನೆಯಲ್ಲೇ ಅವರವರೇ ಹೋಗಿ ಅರ್ಗೆ ಬಿಟ್ಟು ಅಲ್ಲಿ ಇರ್ತಾರೆ, ಭಟ್ರು ಇರ್ತಾರೆ, ಅವರು ಮಾಡಿಸ್ತಾರೆ ಅದನ್ನು. ಹಾಗೆ ಮತ್ತೆ ಗೊತ್ತಿದ್ದವರು ಅವರೇ ಮಾಡ್ತಾರೆ, ಗೊತ್ತಿಲ್ಲದೆ ಭಟ್ರು ಇರ್ತಾರೆ, ಅವ್ರು ಮಾಡಿಸ್ತಾರೆ. ಹಾಗೆ ಮರುದಿನ ಫುಲ್ಲು ಕೃಷ್ಣ ಮಠ ರಥಬೀದಿ ಫುಲ್ಲು ಮೊಸರು ಕುಡಿಕೆ, ಮೆರವಣಿಗೆ ಎಲ್ಲ ತುಂಬಾ ಗೌಜಿರ್ತಾರೆ. ಗಂಟೆಯಿಂದಾನೇ ಶುರು ಆಗ್ತದೆ, 3-4 ಗಂಟೆ ಹಾಗೆ ಶುರುವಾಗ್ತದೆ. ಬೇಗ ಅಲ್ವಾ? ಮೊಸರು ಕುಡಿಕೆ ಎಲ್ಲ ಸ್ಟಾರ್ಟ್ ಆಗುವಂತದ್ದು ಬೇಗ 4 ಗಂಟೆಗೆ ಶುರು ಆಗ್ತದೆ. ಆಲ್ಮೋಸ್ಟ್ ರಾತ್ರಿ ತನಕ ಇರ್ತದೆ ಎಲ್ಲಾನು. ಮತ್ತೆ ಅಲ್ಲಲ್ಲಿ ಕೃಷ್ಣ ವೇಷ ಎಲ್ಲ ಇರ್ತದೆ. ಮತ್ತೆ ಪುಟ್ಟ ಪುಟ್ಟ ಕೃಷ್ಣನ ವೇಷ ಹಾಕಿ ಕರ್ಕೊಂಡು ಬರ್ತಾರೆ, ಅದು ನೋಡಿದ್ರೆ ಒಳ್ಳೆ ಆಗ್ತದೆ ಮಾತ್ರ. ಸಣ್ಣ ಸಣ್ಣ ಮಕ್ಕಳಿಗೆ ವೇಷ ಹಾಕಿ ಕರ್ಕೊಂಡು ಬರುವಾಗ. ಸೊ ಹುಲಿ ವೇಷ ಕೂಡ ಇರುತ್ತೆ. ಹೌದು, ಹುಲಿ ವೇಷ ಇರುತ್ತೆ. ಹುಲಿ ವೇಷ ಬೇರೆ ರೀತಿ, ಮಂಗಳೂರ್ದು ಹುಲಿ ವೇಷ ಬೇರೆ ರೀತಿ ಇರುತ್ತೆ ಅಲ್ಲ, ಸ್ವಲ್ಪ ಡಿಫ್ರೆಂಟ್. ಇದು ನೂಲ್ಪಾಕವ, ಇದು ಕೂಡ ನೂಲ್ಪಾಕನ 2 ಎಳೆ, ಒಂದು ಎಳೆ ಸಾಕಾಗುತ್ತೆ. ಇದು ಕೂಡ ಈಗ ಬಂತು. ಓಕೆ, ಸಾಕಿದು. ಈಗ ಆಫ್ ಮಾಡೋದಾ? ಆಫ್ ಮಾಡಿ. ಇದು ಕಡ್ಲೆ ಶೇಂಗಾ ಹೇಳ್ತೇವಲ್ಲ, ಅದು ನಾನು ಹುರಿದು ಸ್ವಲ್ಪ ಕ್ರಶ್ ಮಾಡಿ ತಂದಿದ್ದೇನೆ. ಸ್ವಲ್ಪ ತರಿಯಾಗಿ ಪುಡಿ ಮಾಡಿ. ಹೌದು. ಮತ್ತೆ ಎಳ್ಳು, ಬಿಳಿ ಎಳ್ಳು ಮತ್ತೆ ಕಪ್ಪೆಳ್ಳು ಸ್ವಲ್ಪ ಹುರಿದು ಅದನ್ನು ಕೂಡ ಕ್ರಶ್ ಮಾಡಿ ತಂದಿದ್ದೇನೆ. ಅಂದ್ರೆ ಮಿಕ್ಸಿಯಲ್ಲಿ ಹಾಕುವಾಗ ಒಂದು ರನ್ ಆದ್ರೆ ಹೌದು. ಓಕೆ. ಮತ್ತೆ ಹರಳು ಪುಡಿ ಇದು, ಮತ್ತೆ ಗೋಡಂಬಿ. ಗೋಡಂಬಿ ಹುರ್ಕೊಳ್ಳೋ ಆಗಿಲ್ವಾ? ಬೇಕು ಅಂತಿಲ್ಲ, ಹಾಗೆ ಹಾಕಬಹುದು. ಮತ್ತೆ ಏಲಕ್ಕಿ ಪುಡಿ. ಈಗ ಪಾಕ, ಇದು ಸ್ವಲ್ಪ ಮಿಕ್ಸ್ ಮಾಡ್ತೇನೆ. ಮತ್ತೆ ಪಾಕ ಹಾಕಲ ಪೂರ್ತಿ. ಒಂದು ಸ್ಪೂನ್ ಕೊಡಿ, ಸ್ವಲ್ಪ ತುಪ್ಪ ಸಹ ಹಾಕುವ. ಇದನ್ನು ಒಳ್ಳೆ ಮಿಕ್ಸ್ ಕೊಟ್ಟು ಉಂಡೆ ನೋಡ್ಕೊಳ್ಳಿ, ದೊಡ್ಡದು ಬೇಕಿದ್ರೆ ದೊಡ್ಡದು, ಸಣ್ಣದಾದ್ರೆ ಸಣ್ಣದು. ಸಣ್ಣದಿದ್ರೇನೆ ಚೆನ್ನ, ಒಂದು ತಿನ್ನುವಾಗ ಬಾಯಲ್ಲಿ ಮುಗಿಬೇಕು. ಹೌದು, ಆಗ ತುಂಬ ಸಾಕ್ತದೆ ಸಣ್ಣದು ಮಾಡಿದರೆ. ಸೊ ಪೂರ್ತಿ ಅದು ಡ್ರೈ ಆಗ್ತಾ ಬರುವಾಗ ಗಟ್ಟಿ ಆಗ್ತಾ ಹೋಗ್ತದೆ ಇದು. ಅಷ್ಟಮಿ ಉಂಡೆ ರೆಡಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅಷ್ಟಮಿ ಸ್ಪೆಷಲ್ ಅಷ್ಟಮಿ ಉಂಡೆ ತಯಾರಾಗಿದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಅಷ್ಟಮಿ ಉಂಡೆ ತಯಾರಿಸುವ ವಿಧಾನ: ಮೊದಲು 1 ಕಪ್ ಬೆಲ್ಲಕ್ಕೆ ಮುಳುಗುವಷ್ಟು ನೀರು ಹಾಕಿ ಒಂದೆಡೆ ಪಾಕ ತಯಾರಿಸಿಕೊಳ್ಳಿ. ಇನ್ನೊಂದೆಡೆ ಹುರಿದು ತರಿಯಾಗಿ ಪುಡಿ ಮಾಡಿದ ಶೇಂಗಾ ಬೀಜ, ಎಳ್ಳು, ಹರಳು ಪುಡಿ, ಗೋಡಂಬಿ, ಏಲಕ್ಕಿ ಹಾಕಿ ಬೆರೆಸಿಕೊಂಡು ಬೇಕಾದಷ್ಟು ಪಾಕ ಹಾಗೂ ಸ್ವಲ್ಪ ತುಪ್ಪ ಹಾಕಿ ಉಂಡೆ ಕಟ್ಟಿಕೊಳ್ಳಿ. ಈಗ ಕೃಷ್ಣನಿಗೆ ಪ್ರಿಯವಾದ ಅಷ್ಟಮಿ ಉಂಡೆ ತಯಾರು. ಎಸ್ ಮೇಡಮ್, ಸೊ ಅಷ್ಟಮಿ ಸ್ಪೆಷಲ್ಗೆ ಸೊ ಎಲ್ಲ ಲಡ್ಡುಗಳು. ಸೊ ನೀವಿದು ಸಪ್ರೇಟ್ ಆಗಿ ಬೇರೆ ಮಾಡಿ ತಂದಿದ್ದೀರಿ? ಹೌದು, ಅಷ್ಟಮಿ ಸ್ಪೆಷಲ್ ಇದೆ. ವೆರಿ ನೈಸ್. ಸೊ ನಿಮ್ಮ ಪರವಾಗಿ ಇನ್ನಷ್ಟು ಬೇರೆ ಬೇರೆ ಸ್ವೀಟ್ಸ್ ಕೂಡ. ಥ್ಯಾಂಕ್ ಯು. ಸೊ ಈಗ ತಯಾರಿಸಿದಂಥದ್ದು ಯಾವುದು ಫಸ್ಟ್? ನೋಡಿ, ಗುಂಡಿಟ್ಟು ನೋಡಿ. ಗುಂಡಿಟ್ಟು ನೋಡಬೇಕು. ಸೊ ಇದನ್ನು ಗುಂಡಿಟ್ಟೆ ನೋಡ್ಬೇಕಾ ಅಂತ. ಓ ಗಟ್ಟಿ ಆಗತ್ತಿದು? ಹೌದು, ಗಟ್ಟಿ ಆಗ್ತದೆ. ಸೊ ಬಹಳ ಗಟ್ಟಿ ಇದೆ, ಅದನ್ನು ಆರಾಮ್ಸೆ ಕೂತ್ಕೊಂಡು ಈಗ ಎಲ್ಲರ ಮುಂದೆ ಆ ಥರ ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ ಒಬ್ಬರೇ ಇರುವಾಗ ನಾವು ಹೇಗೆ ಮುಖ ಮಾಡ್ಕೊಂಡು ತಿಂದ್ರೂ ತೊಂದರೆ ಇಲ್ಲ. ಅರಳಿದು ಅಕ್ಕಿಯಿಂದ ಮಾಡಿದ್ದೆಲ್ಲ ಹೀಗೆ ಸ್ವಲ್ಪ ಗಟ್ಟಿ ಬರುತ್ತೆ. ಕೆಲವರು ಈ
ಅಕ್ಕಿ ಹಿಟ್ಟನ್ನೇ ಈ ತರ ಅದು ಕೂಡ ಮಾಡ್ತಾರೆ. ಹೌದು. ಇದೇನಾ ಸೇಮ್ ಅದು? ಇಲ್ಲ ಇಲ್ಲ, ಅದು ಬೇರೆ, ಇದು ಬೇರೆ, ಇದು ಬೇರೆ. ಹೌದು. ಬಟ್ ಇದು ಸ್ವಲ್ಪ ಅದೇ ಟೇಸ್ಟ್ ಬರುತ್ತೆ, ಗಟ್ಟಿ ಇದೆ. ಸೊ ಆರಾಮ್ಸೆ ಈ ಉಂಡೆ ಇದನ್ನೆಲ್ಲ ಆರಾಮ್ಸೆ ಕೂತ್ಕೊಂಡು ಇಡೀ ಇರಿ ಅಂತ ಮಕ್ಕಳಿಗೆ ಅಲ್ವಾ? ನೈಸ್. ಸೊ ಇದು ಟೇಸ್ಟ್ ನೋಡೋಣ. ಸೊ ದಿಸ್ ಇಸ್ ಸಾಫ್ಟ್ ಅಷ್ಟಮಿ ಉಂಡೆ. ಇದರಲ್ಲಿ ಬೇರೆ ಬೇರೆ ಫ್ಲೇವರ್ ಸಿಗುತ್ತಲ್ಲ, ಶೇಂಗಾ, ಎಳ್ಳು ಎಲ್ಲವೂ ಕೂಡ. ವೆರಿ ನೈಸ್, ಸಾಫ್ಟ್ ಆಗಿದೆ, ತುಂಬ ಚೆನ್ನಾಗಿದೆ. ಇದೇ ಉಂಡೆ? ಇದು ಶೇಂಗಾದ ಉಂಡೆ, ಇದು ಎಳ್ಳು, ಇದು ಹರಳಿದ್ದು, ಇದು ಶುಂಠಿದು. ಇನ್ನೊಂದು ನಮ್ಮ ಶುಂಠಿ ಕೂಡ ಮಾಡಬೇಕು. ಶುಂಠಿ ಉಂಡೆ? ಹಾಂ, ಶುಂಠಿ ಪೌಡರ್ ಇದ್ದುಂಡೆ. ಇದು ಕೂಡ ಹಾಗೇನು ತಿನ್ಬೇಕು? ಪೈಗೆ ಹಾಕಿ ಜೀರ್ಣಕ್ರಿಯೆ. ಹೌದು, ಇಷ್ಟೆಲ್ಲ ತಿಂದ ಮೇಲೆ ಜೀರ್ಣ ಆಗ್ಬೇಕಲ್ಲ. ಓ, ಅದಕ್ಕೆ ಇದು ಚಿಕ್ಕದು. ನನ್ನ ಸೈಜ್ ಏನಪ್ಪ ಇಷ್ಟೇ ಚಿಕ್ಕದು? ಅದಷ್ಟೇ, ಶುಂಠಿದು ಅಷ್ಟೇ ಮಾಡ್ಲಿಕ್ಕೆ, ಇಷ್ಟಿಷ್ಟು ತಿನ್ನೋದಿಲ್ಲ ಯಾರು. ಇಷ್ಟು ತಿನ್ನೋದೇ ದೊಡ್ಡ ವಿಷಯ ಅಲ್ಲ. ಓಕೆ ಓಕೆ. ಸೊ ಇದನ್ನೆಲ್ಲ ತಿಂದ ಮೇಲೆ ಲಾಸ್ಟಿಗೆ ಅದನ್ನು ತಿನ್ನೋಣ. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಹಬ್ಬದ ಪ್ರಯುಕ್ತ ಎರಡೆರಡು ರೀತಿಯಾದಂಥ ಉಂಡೆಗಳನ್ನು ಮಾಡಿಕೊಟ್ರಿ, ತುಂಬ ಧನ್ಯವಾದಗಳು. ಸೊ ಹಬ್ಬ ಅಂದಾಕ್ಷಣ ಗಿಫ್ಟ್ ಕೊಡೋದು ತಗೊಳ್ಳೋದು ಎರಡೂ ಕೂಡ ಇರುತ್ತೆ. ಸೊ ನೀವು ನನಗೆ ಒಳ್ಳೆ ರೀತಿಯಾದಂಥ ಲಡ್ಡುಗಳನ್ನು ಮಾಡಿಕೊಟ್ರೆ ಅದಕ್ಕೋಸ್ಕರ ನಾವು ನಮ್ಮ ಟಿವಿಯಿಂದ ಹಾಗೆ ನಮ್ಮ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಸೊ ಅನ್ನಪೂರ್ಣೆ ಮನೆಗೆ ಬರ್ತಾ ಇದೆ ಅಂತ ಹೇಳಿದರೆ ಹಬ್ಬದ ದಿನ ಅದಕ್ಕಿಂತ ಬೇರೆ ಮಾತು ಬೇಕೇ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಹಬ್ಬದ ದಿನ ಬಂದು ನಮಗೆ ಒಳ್ಳೆ ಅಡುಗೆನ ಹೇಳ್ಕೊಟ್ಟು ಧನ್ಯವಾದಗಳು. ಥ್ಯಾಂಕ್ ಯು. ಹಬ್ಬಕ್ಕೆ ಎಷ್ಟು ಸಿಹಿ ತಿಂಡಿಗಳಿದ್ರೂ ಕೂಡ ಕಮ್ಮಿ ಅಂತ ಹೇಳ್ತಾರೆ. ಅದೇ ರೀತಿ ಬಗೆ ಬಗೆ ರೀತಿಯಾದಂಥ ಲಡ್ಡುಗಳನ್ನು ತಯಾರಿಸಿ ತಂದಿದ್ದಾರೆ. ಲಡ್ಡು, ಚಕ್ಲಿ, ಅದರ ಜೊತೆಗೆ ಈ ಒಂದು ಶುಂಠಿ ಉಂಡೆ. ಹಬ್ಬದ ಊಟದ ನಂತರ ಈ ಶುಂಠಿ ಉಂಡೆ ತಿಂದರೆ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು ಅಂತ ಹೇಳಿದ್ದಾರೆ. ಹೇಗೆ ಮಾಡೋದು ಅದನ್ನೇ ಹೇಳ್ಕೊಟ್ಟಿದ್ರೆ ಬೆಸ್ಟ್ ಇತ್ತು. ಸೊ ನೆಕ್ಸ್ಟ್ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಒಳ್ಳೆ ಅತಿಥಿಗಳೊಂದಿಗೆ ಒಳ್ಳೆ ಅಡುಗೆಗಳೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಮತ್ತೊಮ್ಮೆ ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾನ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.